ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರದ ವತಿಯಿಂದ ಇಂಜಿನಿಯರ್ಸ್ ಡೇಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಿರ್ಮಿತಿ ಕೇಂದ್ರದ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಮಂಗಳೂರಿನ ಸುರತ್ಕಲ್ನಲ್ಲಿರುವ ನಿರ್ಮಿತಿ ಕೇಂದ್ರದಲ್ಲಿ ನಡೆದ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಸಾಮಕ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಬಿಆರ್ ಸಾಮಕ ಅವರು, ಇಂಜಿನಿಯರ್ಗಳು ಸ್ಥಳದಲ್ಲಿ ಇದ್ದು ಕೆಲಸ ನಿರ್ವಹಿಸಬೇಕು ಎಂದ ಅವರು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಕಡಿಮೆ ವೆಚ್ಚದ ಮನೆಗಳಿಗೆ ಸ್ವಾರಸ್ಯ ಇಲ್ಲ. ಇದಕ್ಕೆ ಕಾರಣ ಮಳೆ. ಆದರೂ ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನ ಇಂಜಿನಿಯರ್ಗಳು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಜಾಸ್ತಿ ವೆಚ್ಚದ ಮನೆಗಳನ್ನೇ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಡಿಮೆ ವೆಚ್ಚದ ಮನೆಯನ್ನು ಯಾರೂ ಸ್ವೀಕರಿಸುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ. ಯಾಕಂದರೆ ಬಡ್ಕಳದಲ್ಲಿ ಒಂದು ಮನೆ ಮಾಡಬೇಕು ಅಂತ ನನಗೊಂದು ರಿಕ್ವೆಸ್ಟ್ ಬಂತು. ಕಡಿಮೆ ವೆಚ್ಚದ ಮನೆಗಳು ಮಾಡಬೇಕು ಅಂತ ಹೇಳಿದರು. ಕಡೆಗೆ ಫ್ಲೋರಿಂಗ್ ಮಾಡುವಾಗ ಮಾತ್ರ ಅವರಿಗೆ ಗ್ರೆನೇಡ್ ಹಾಕಬೇಕು ಅಂತ ಹೇಳಿದರು. ಇಮಿಡಿಯೇಟ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ, ಮಾಡೋದಿಲ್ಲ, ಅದು ಕಡಿಮೆ ವೆಚ್ಚದ ಮನೆ ಆಗೋದಿಲ್ಲ ಅಂತ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದಾಗಿಬಿಟ್ಟಿದೆ. ಈಗ ಕಡಿಮೆ ವೆಚ್ಚದ ಮನೆಗಳಿಗೆ ಹೆಚ್ಚು ಸ್ವಾರಸ್ಯ ಇಲ್ಲ. ಕಾರಣ ಮಳೆ ಜಾಸ್ತಿ ಆದ್ದರಿಂದ ಸ್ವಲ್ಪ ಕಷ್ಟ ಅಂತ ಜನ ತಿಳ್ಕೊಳ್ತಾರೆ. ಆದರೆ ರಾಜೇಂದ್ರನಂಥ ನಮ್ಮ ಇಂಜಿನಿಯರ್ಸ್ ಅದಕ್ಕೂ ಕೂಡ ಬೇಕಾದಂಥ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅನಂತರ ಮಾತನಾಡಿದ ಇಂಜಿನಿಯರ್ ಅರುಣ್ ಪ್ರಭಾ ಅವರು, ಒಬ್ಬ ಯಶಸ್ವಿ ಇಂಜಿನಿಯರ್ ಜೊತೆ 150 ಮಂದಿ ವರ್ಕರ್ಸ್ ಇರುತ್ತಾರೆ. ಅವರನ್ನ ಸನ್ಮಾನಿಸುವ ಮೂಲಕ ಇಂಜಿನಿಯರ್ ಡೇಗೆ ಅರ್ಥ ಬಂದಂತಾಗಿದೆ. ಅದು ರಾಜೇಂದ್ರ ಕಲ್ಪಾವಿ ಅವರಿಂದ ಸಾಧ್ಯವಾಗಿದೆ ಎಂದು ಹೇಳಿದರು. ಒಂದು ಇಂಜಿನಿಯರ್ ಸಕ್ಸೀಡ್ ಆಗಬೇಕಾದ್ರೆ ಅಟ್ಲೀಸ್ಟ್ ಒಂದು 100-150 ಜನ ಅವರ ಹಿಂದಿರ್ತಾರೆ. ಆದರೆ ಅವರನ್ನೆಲ್ಲ ಅವರನ್ನೆಲ್ಲ ಸನ್ಮಾನ ಮಾಡೋದು ಅಂತ ಕೆಲಸವನ್ನು ರಾಜೇಂದ್ರ ಮಾಡಿದ್ದಾರೆ ಅಂತಂದರೆ ನನಗೇನು ಅದರಲ್ಲೇನು ಸರ್ಪ್ರೈಸ್ ಅಂತ ಹೇಳೋ ವಿಷಯ ಇಲ್ಲ. ರಾಜೇಂದ್ರ ಯಾರಾದರೂ ಮಾಡೋದಿದ್ರೆ ರಾಜೇಂದ್ರನ. ಹಾಗೆ ರಾಜೇಂದ್ರ ಮಾಡಿರೋದ್ರಿಂದ ಈ ಒಂದು ಇಂಜಿನಿಯರ್ಸ್ ಡೇಗೆ ಒಂದು ವಿಶೇಷ ಕಲ್ಲರ್ ಅಂತೇನು ಹೇಳ್ತೀವಿ, ಅದೊಂದು ಬಂದಿದೆ. ಇನ್ನಿದು ಇದೇ ವೇಳೆ ಮಾತನಾಡಿದ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ರಾಜೇಂದ್ರ ಕಲ್ಪಾವಿ ಅವರು, ಕಂಡ ಕನಸು ನನಸಾಗಬೇಕಂದ್ರೆ ಅದು ಒಬ್ಬರಿಂದ ಸಾಧ್ಯವಾಗುವುದಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗ್ತದೆ. ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಿದಾಗ ಖುಷಿ, ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು. ಈ ಕನಸು ಕಂಡ ಕನಸು ನನಸಾಗಬೇಕಾದ್ರೆ ಅದಕ್ಕೆ ನಾವು ಒಬ್ಬರಿಂದ ಕೆಲಸ ಮಾಡಿದ್ರೆ ಸಾಕಾಗುವುದಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗಲ್ಲ. ಕೊನೆಯಲ್ಲಿ ನಾವು ಒಂದು ಖುಷಿಯಲ್ಲಿ ನೆಮ್ಮದಿಯಿಂದ ಇರಬೇಕಾದ್ರೆ ಎಲ್ಲ ಸಿಬ್ಬಂದಿಗಳ ಒಂದು ನೆರವಿನಿಂದ ಮತ್ತು ಸಹಕಾರದಿಂದ ಮಾತ್ರ ಸಾಧ್ಯ. ಈ ಸಂದರ್ಭ ನಿರ್ಮಿತಿ ಕೇಂದ್ರದ ಸಿಬ್ಬಂದಿಗಳಾದ ಉಷಾರ್ ದೇವಾಡಿಕ, ಯೋಗೀಶ್, ಗಂಗಯ್ಯ, ಶಿವಾನಂದ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ನವೀನ್ ಕರ್ಡೂಸ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.